ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಗುತ್ತು ಮನೆಯವರಾದ ಮಂಗಳೂರಿನ ನಿಕಟಪೂರ್ವ ಕಾರ್ಪೊರೇಟರ್ ಕಿರಣ್ ಕುಮಾರ್ ಕೋಡಿಕಲ್, ಬಂಟ್ವಾಳ ತಾಲೂಕಿನ ಶಂಭೂರು ಗ್ರಾಮದ ಕಲ್ಲಮಾಳಿಗೆ ಇಷ್ಟದೇವತಾ ಮುಂಡಿತ್ತಾಯ ವೈದ್ಯನಾಥ ದೈವಸ್ಥಾನದ ನೇಮವನ್ನು ರಾಜಕೀಯ ಪ್ರೇರಿತವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಬಗ್ಗೆ ಕೆಲವರು ಮಾಧ್ಯಮದ ಮೂಲಕ ತಪ್ಪು ಮಾಹಿತಿ ನೀಡಿದ್ದಾರೆ. ತಪ್ಪು ಸಂದೇಶ ನೀಡುವ ಊಹಾಪೋಹದ ಸುದ್ದಿಗಳನ್ನು ಯಾರೂ ನಂಬಬಾರದು ಎಂದರು. ಕಲ್ಲಮಾಳಿಗೆ ಇಷ್ಟದೇವತಾ ಮುಂಡಿತ್ತಾಯ ಅರಸು ವೈದ್ಯನಾಥ ದೈವಸ್ಥಾನಕ್ಕೆ 600 ವರ್ಷಗಳ ಇತಿಹಾಸವಿದೆ. ಇರಂತಬೆಟ್ಟು, ಬಾವ, ಬರ್ಕೆ, ಕೊಲ್ಲೂರು ಮನೆತನಗಳ ಜೊತೆ ಊರ 10 ಸಮಸ್ತರು ಸೇರಿಕೊಂಡು ಮಾರ್ಚ್ 9ರಿಂದ 11ರವರೆಗೆ ನೇಮೋತ್ಸವ ನಡೆಯಬೇಕಿತ್ತು. ಆದರೆ ಕೆಲವರು ಪ್ರತ್ಯೇಕ ಸಮಿತಿ ರಚಿಸಿ ನಾವೇ ನೇಮ ನಡೆಸುತ್ತೇವೆ ಎಂದು ಪ್ರಚಾರ ಮಾಡಿದರು. ಈ ಬಗ್ಗೆ ನ್ಯಾಯಾಲಯಕ್ಕೂ ಅರ್ಜಿ ಸಲ್ಲಿಸಿದರು. ನಾವು ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆಗಳನ್ನು ಒದಗಿಸಿದ ಹಿನ್ನೆಲೆಯಲ್ಲಿ ನೇಮೋತ್ಸವ ನಡೆಸುವುದಕ್ಕೆ ನಮ್ಮ ಪರವಾಗಿ ನ್ಯಾಯಾಲಯದಿಂದ ಆದೇಶ ಬಂದಿತ್ತು. ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ ಇಲಾಖೆ ಸಹಾಯಕ ಆಯುಕ್ತರು ಮೊದಲ ಆದೇಶದಲ್ಲಿ ನೇಮ ನಡೆಸುವುದಕ್ಕೆ ನಮಗೆ ಅನುಮತಿ ನೀಡಿದ್ದರು. ಆದರೆ ರಾಜಕೀಯ ಒತ್ತಡ ಹೇರಿ 2ನೇ ಆದೇಶ ಹೊರಡಿಸಿ ನೇಮ ಸ್ಥಗಿತಕ್ಕೆ ಕಾರಣರಾಗಿದ್ದಾರೆ ಎಂದು ಆರೋಪಿಸಿದರು. ನೇಮ ಸ್ಥಗಿತ ವಿಚಾರಕ್ಕೂ ಕನ್ಯಾಡಿ ಸ್ವಾಮೀಜಿ ಅವರಿಗೂ ಸಂಬಂಧವೇ ಇಲ್ಲ. ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಹರೀಶ್ ಪೂಂಜಾ ಅವರಿಗೂ ಈ ವಿಚಾರ ತಿಳಿದಿಲ್ಲ. ಇವೆಲ್ಲದರ ಮೇಲೆ ವಿನಾಕಾರಣ ಆರೋಪ ಹೊರಿಸಲಾಗಿದೆ. ಮಾಜಿ ಸಚಿವ ರಮಾನಾಥ್ ರೈ ಅವರ ಮೇಲೂ ಆರೋಪ ಹೊರಿಸಿರುವುದು ತಪ್ಪು ಎಂದರು. ಹಿಂದೆ ಹೋಗಬೇಕು, ನನ್ನ ರಾಜಕೀಯ ಜೀವನವನ್ನು ಹಾಳು ಮಾಡುವ ಪ್ರಯತ್ನ, ಒಬ್ಬರು ಶಾಸಕರು ಅವರ ರಾಜಕೀಯ ಜೀವನವನ್ನು ಹಾಳು ಮಾಡುವಂಥ ಪ್ರಯತ್ನ, ಸ್ವಾಮೀಜಿ ಅವರ ಒಂದು ಹೆಸರಿಗೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದು ವೈಯಕ್ತಿಕ ಇರ್ಬೋದು ಅಥವಾ ರಾಜಕೀಯ ಇರ್ಬೋದು ಅಥವಾ ಹುಚ್ಚಿರ್ಬೋದು, ಅವರಿಗೆ ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಪ್ರಯತ್ನ ಅವರದು ನಡೆಯುವುದಿಲ್ಲ. ಆ ವೈದ್ಯನಾಥ ದೇವರು ಏನು ದೈವ ನಮಗೆ ಏನು ಇಷ್ಟುವರೆಗೆ ಆಶೀರ್ವಾದ ಮಾಡಿದ್ದಾರೆ, ಖಂಡಿತವಾಗಿ ಈ ಸತ್ಯದ ವಿಚಾರದಲ್ಲೂ ಕೂಡ ಅವರು ನಮಗೆ ಹೆಚ್ಚು ಶಕ್ತಿ ಕೊಡ್ತಾರೆ ಎಂಬ ನಮಗೆ ಆ ನಂಬಿಕೆ ನಮಗೆಲ್ಲರಿಗಿದೆ. ಆದರೆ ಅವರು ಯಾವ ರೀತಿಯ ಪ್ರಯತ್ನ ಮಾಡಿದರೂ ನಾವು ಹಿಂದೆ ಜಾರೋದಿಲ್ಲ, ಹಿಂದೆ ಹೋಗೋದಿಲ್ಲ. ಎಷ್ಟೇ ಬೇಕು ಪ್ರೆಸ್ ಮಾಡಲಿ, ಎಷ್ಟೇ ಮೀಡಿಯಾ ಮಾಡಲಿ, ಏನು ಬೇಡದ್ದನ್ನು ಮೆಸೇಜನ್ನು ಹಾಕೋದನ್ನು ಅವ್ರು ಹಾಕಲಿ, ತೊಂದರೆ ಇಲ್ಲ. ನಾವು ಸತ್ಯದ ಜೊತೆಗಿದೆ, ವಿತ್ ಡಾಕ್ಯುಮೆಂಟ್ ನಾನು ಮಾತಾಡುವಂಥದ್ದು. ಇರಂತಬೆಟ್ಟು ಗಡಿ ಪ್ರಧಾನರಾದ ವಿಶ್ವನಾಥ ಪೂಜಾರಿ, ಬರ್ಕೆ ಕುಟುಂಬದ ಆಡಳಿತ ಮೊಕ್ತೇಸರ ಮೋನಪ್ಪ ಸಫಲ್ಯ, ಕೊಲ್ಲೂರು ಕುಟುಂಬದ ಕೃಷ್ಣಪ್ಪ ಗಾಣಿಗ, ಭಂಡಾರಮನೆಯ ವೈದ್ಯನಾಥ ಪೂಜಾರಿ, ಸೀತಾರಾಮ ಪೂಜಾರಿ, ಊರಿನ ಪ್ರಮುಖರಾದ ಕರುಣಾಕರ ಶೆಟ್ಟಿ ಕಕ್ಕೆಮಜಲು, ದಿವಾಕರ ಪೊರ್ಸಪಾಲು ಮತ್ತಿತರರು ಉಪಸ್ಥಿತರಿದ್ದರು.